ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವೀಗ ಶರಾವತಿ ಕಾಂಡ್ಲ ನಡಿಗೆ ಅಂತೇಳಿ ಒಂದು ಪ್ಲೇಸಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಅಂತ ತುಂಬ ಜನ ಹೇಳೋದ್ರಿಂದ ಈ ಪ್ಲೇಸ್ ವಿಸಿಟ್ ಕೊಡ್ತಿದ್ದೀವಿ. ನೋಡಬೇಕು ಹೇಗಿದೆ ಪ್ಲೇಸ್ ಅನ್ನೋದು. ನೋಡಿ ಎಲ್ಲ ಹೋಟೆಲ್ ತೆಗಿತಿದ್ದಾರೆ. ನೋಡಿ ಬೋರ್ಡಾಗಿದ್ದಾರೆ, ಶರಾವತಿ ಕಾಂಡ್ಲ ನಡಿಗೆ. ಎಸ್, ಇಲ್ಲೆಲ್ಲ ಹೆಚ್ಚಾಗಿ ಫೋಟೋಶೂಟ್ ನಡೆಯುತ್ತೆ. ನೋಡಿ ಯಾವುದೊಂದು ಫೋಟೋಶೂಟ್ ನಡೀತಾ ಉಂಟು. ನೋಡಿ ಇದೆಲ್ಲ ವುಡ್ಡಲ್ಲೇ ಮಾಡಿರುವಂಥದ್ದು, ಫುಲ್ ವುಡ್ಡಲ್ಲಿ ಚೆನ್ನಾಗಿದೆ. ಕಾಂಡ್ಲ ಬೀಜ ಮೊಳಕೆ ಹೊಡೆಯುವ ಹಂತಗಳು. ಓಕೆ, ಈ ಕಾಂಡ್ಲ ಅಂತೇಳಿ ಹೆಸರು ಬರೋದ ಕಾರಣ ಮೋಸ್ಟ್ಲಿ ಈ ಟ್ರೀ ಅನ್ಸುತ್ತೆ. ಇಲ್ಲಿ ಕೊಟ್ಟಿರೋ ಪ್ರಕಾರ ಕಾಂಡ್ಲ ಬೀಜ ಅಂತೇಳಿ ಒಂದು ಬರೆದಿದ್ದಾರೆ. ಮೋಸ್ಟ್ಲಿ ಇದಕ್ಕೋಸ್ಕರ ಕಾಂಡ್ಲ ಅಂತೇಳಿ ಒಂದು ಹೆಸರು ಬಂದಿರಬಹುದು. ನೋಡಿ ಈಗ ನೀರೆಲ್ಲ ಸ್ವಲ್ಪ ಒಣಗಿದೆ. ನಮ್ಮ ಟೀಮ್ ಇಲ್ಲಿದೆ. ಮೈನ್ ಪರ್ಸನ್ ಇದ್ದಾನೆ, ಅವನು ಕೆಳಗೆ ನೋಡ್ಕೊಂಡು ಎದ್ಕೊಂಡು ಹೋಗ್ತಿದ್ದಾನೆ. ನೋಡಿ ಒಟ್ಟಂಡಿಯೇ ಅವನು ಇದರಲ್ಲಿ ಹೋಗ್ಲಿ ಭಯ ಆಗುತ್ತಂತೆ, ಹಾಗಾಗಿ ಮೆಲ್ಲ ಹೋಗ್ತಿದ್ದಾನೆ. ಈ ಪ್ಲೇಸ್ಗೆ ಆಕ್ಚುಲಿ ನಾವು ಫಸ್ಟ್ ಟೈಮ್ ಬರ್ತಿರೋದು. ಒಂಥರ ಕೂಲ್ ಇದೆ, ಚೆನ್ನಾಗಿದೆ ಪ್ಲೇಸ್ ಸಹ. ಸೂಪರ್ ಉಂಟು. ನಾನು ಹುಡುಕಿ ನಂಗೆ ಪಾಪ ಮತ್ತೆ ಶಶಿ ಹುಡುಕಿ ತೋರಿಸಿದ್ದು. ನಾವು ಆಕ್ಚುಲಿ ಇಲ್ಲಿ ಬಂದಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಯಾಕಂದ್ರೆ ನಮ್ಗೆ ಇದು ಪ್ಲೇಸ್ ಇಲ್ಲಿ ಇದೇನೋ ಗೊತ್ತಿಲ್ಲ. ಸೌಮ್ಯ ಆಕ್ಚುಲಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ಲು, ಆಮೇಲೆ ನಮ್ಮ ಶಶಿ ಹುಡುಕದ, ಆಮೇಲೆ ಹುಡುಕಿ ನಮ್ಗೆ ಸಿಕ್ತು. ಹಾಗಾಗಿ ಈ ಪ್ಲೇಸ್ಗೆ ಒಂದು ವಿಸಿಟ್ ಕೊಡ್ಲಿಕ್ಕೆ ಒಳ್ಳೇದಾಯ್ತು. ಮೋಸ್ಟ್ಲಿ ಏನೋ ಒಂದು ಪ್ರಾಣಿ ಇದೆ ಅನ್ಸುತ್ತೆ, ಸೌಂಡ್ ಎಲ್ಲ ಬರ್ತಾ ಇದೆ. ಸೂಪರ್ ಆಗಿದೆ. ಇಲ್ಲೆಲ್ಲ ಈ ಗಿಡಗಳ ಹೆಸರು ಇದು ಕೊಟ್ಟಿದ್ದಾರೆ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಿದಲ್ಲ, ಈ ಹೂವಿನ ಹೆಸರು ಅಕೆಂಥಸ್ ಇಲಿಸಿಪೋಲಿಯಸ್. ಓಕೆ, ಇಲ್ಲಿರುವಂಥದ್ದು ಹೊಳೆ ಚುಕ್ಕಿ ಅಂತ ಹೇಳಿ ನಮ್ಮ ಕನ್ನಡದಲ್ಲಿ. ಮೋಸ್ಟ್ಲಿ ಇಲ್ಲಿರುವಂಥ ಪ್ರತಿಯೊಂದು ಗಿಡ ಆಗಲಿ ಎಲ್ಲದಕ್ಕೊಂದೊಂದು ವಿಶೇಷ ಇದೆ ಅಂತ ಅನ್ಕೊಳ್ತೀನಿ ನಾನು. ನೋಡಿ ನಮ್ಮ ಸದ್ವಿನ್ ಬರುವಂಥ ಒಂದು ಸ್ಟೈಲ್ ನೋಡಿ. ಈಗ ಎಕ್ಸ್ಪೀಡ್ ಬಂದು ಈ ಹೊಟ್ಟೆ ಇಲ್ಲ ಅಂತ. ವಾವ್, ಎಷ್ಟು ಚೆನ್ನಾಗಿದೆ ಸ್ಟ್ರೈಟ್. ಆ್ಯಕ್ಚುಲಿ ನನ್ನ ಪ್ರಕಾರ ಈ ಪ್ಲೇಸಿಗೆ ಮಳೆಗಾಲದಲ್ಲಿ ಬರಬೇಕು. ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರ್ಬೋದು. ಇನ್ನು ಇಲ್ಲಿ ನೀರು ಸ್ವಲ್ಪ ತುಂಬ ಕಮ್ಮಿ ಇದೆ, ಜಾರ್ತಾ ಇರ್ಬೋದು. ಬಟ್ ಆ ಮಳೆಯಲ್ಲಿ ಒಂದು ನಡಿಗೆ ಒಂದು ಚೆನ್ನಾಗಿರುತ್ತೆ, ಕಾಂಡ್ಲ ನಡಿಗೆ. ಇಲ್ಲಿ ಹೋದ್ರೆ ಫೋಟೋದ ಹುಚ್ಚು ನಮಗೆ. ಇಲ್ಲ ಆ್ಯಕ್ಚುಲಿ ನಾವು ಗೋಕರ್ಣಕ್ಕೆ ಹೋದ್ದು, ಗೋಕರ್ಣ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ನಮ್ಗಲ್ಲಿ ವೀಡಿಯೋ ಸಹ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು ನನಗೆ ಡ್ರೈವ್ ಮಾಡಿ ತುಂಬ ಸುಸ್ತಾಗಿದೆ, ಒಂದು ಫಸ್ಟ್ ಒಂದು ಸೆಕೆಂಡ್ ಒಂದು ಬಂದು ಆ ಟೈಮ್ ಸಹ ಸಿಗಲಿಲ್ಲ ನಮಗೆ. ಇವತ್ತು ರಿಟರ್ನ್ ಮಂಗಳೂರು ಹೋಗಬೇಕು. ಹಾಗಾಗಿ ಆ ನಡುವಲ್ಲಿ ಕೆಲವು ಪ್ಲೇಸಿಗೆ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಬೇಗ ಹೊರಟ್ವಿ. ಈಗ ಈ ಪ್ಲೇಸ್ ಬರಲಿಕ್ಕೆ ಒಂದು ಅವಕಾಶ ಆಯಿತು. ಹಾಂ, ನೋಡಿ ಎಷ್ಟು ಚೆನ್ನಾಗಿದೆ. ಕೆಳಗಡೆ ಫುಲ್ ನೀರು, ಆ ಕಡೆ ಈ ಕಡೆ ನಡುವಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಈ ಬ್ರಿಡ್ಜ್ ಸಹ ಮರದಿಂದ ಮಾಡಿರುವಂಥದ್ದು, ತುಂಬ ಚೆನ್ನಾಗಿದೆ. ಇಲ್ಲಿ ಕಾಮಿಡಿ ಇರುವಂಥದ್ದು ನಮ್ಮ ಹಿಂದ್ಗಡೆ ಇರುವಂಥವ್ರದ್ದು. ಅಂದು ತುಂಬ ಭಯದಲ್ಲಿ ಬರ್ತಿದ್ದಾರೆ. ಚೆನ್ನಾಗಿದೆ. ನಾಳೆದಲ್ಲ ಮಳೆಗಾಲದಲ್ಲಿ ಬಂದರೆ ಮಾತ್ರ ತುಂಬ ಚೆನ್ನಾಗಿ ಇಲ್ಲಿ ಸೀನ್ ಇರುತ್ತೆ. ಬಟ್ ಇವಾಗ ಮಳೆ ಇಲ್ಲಲ್ವಾ, ಆಲ್ರೆಡಿ ಪ್ಲ್ಯಾನ್ ಆಗ್ತಾ ಉಂಟು. ದಾದಿನ ಪ್ಲ್ಯಾನ್ ಶೇತನ್ ಫೋಟೋ ಶೂಟ್ಗೆ ಬರ್ರೆ ಅಂತ ಅಂದು
ಮಕ್ಳಿಗೆ ಬರೋದು ಓಕೆ, ಸೌಮ್ಯ ಸಾಗೆ ಬರ್ತಿದ್ದಾಳೆ. ಯಬ್ಬ ನಿಜ ಹೇಳ್ಬೇಕಂದ್ರೆ ಸೂಪರ್ ಆಗಿರೋಂಥ ಸೀನ್ಸ್ ಇದೆ. ಯಾರಾದ್ರೂ ವಿಸಿಟ್ ಕೊಟ್ಟಿಲ್ಲ ವಿಸಿಟ್ ಕೊಡಿ, ಚೆನ್ನಾಗಿದೆ. ಫೀಸ್ ಸಹ ತುಂಬ ಕಮ್ಮಿ ಇದೆ. ಫೀಸ್ ಕೇವಲ 10 ರೂಪಾಯಿ ಒಬ್ಬರಿಗೆ, ತುಂಬ ಕಮ್ಮಿ. ಹಾಗಾಗಿ ನೀವು ವಿಸಿಟ್ ಮಾಡಿದ್ರೆ ಒಂದು ಒಳ್ಳೆ ಮಜಾ ಇರುತ್ತೆ. ಸಾಧ್ಯ ಆದರೆ ಮಳೆಗಾಲ ಸ್ಟಾರ್ಟ್ ಆಗುವಾಗ ಅಥವಾ ಮಳೆಗಾಲದಲ್ಲಿ ವಿಸಿಟ್ ಕೊಡಿ. ನಡ್ಕೊಂಡು ಬಂದು ಸಾಕಾಯ್ತು ನನಗೆ ಅಷ್ಟೇ, ಮತ್ತೆ ಎಂಥದಿಲ್ಲ. ಇವ್ರು ನಡೆಸಿದ್ದೆ ಜಾಸ್ತಿ ಆಯ್ತಾ. ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನಡ್ಕೊಂಡು ಹೋಗ್ಬೇಕು. ಎಂತ ನನ್ನ ಅಮ್ಮನಿಗೆ ಪಾಪ ಸುಸ್ತಾಯಿತು, ಅವ್ರನ್ನ ಎತ್ಕೊಂಡು. ನನ್ನನ್ನೇ ಯಾರಾದರೂ ಹೇಗುಂಟೇಳ ಪ್ಲೇಸ್ ಫೋಟೋ ಶೂಟ್ ಮಾಡುವವರಿಗೆ ಅಂತೂ ಸೂಪರ್ ಪ್ಲೇಸ್. ಯಾಕಂದರೆ ಅಷ್ಟು ಚೆನ್ನಾಗುಂಟು. ಅಷ್ಟು ಇಲ್ಲಿ ಫೋಟೋ ಶೂಟ್ ಆಗ್ತಾ ಉಂಟು. ನಾವು ಬರುವಾಗ ತುಂಬ ಆಗ್ತಾ ಇತ್ತು. ಎಲ್ಲಿ ಪೂರ ಮ್ಯಾರೇಜ್ ಆಗ್ಲಾನೈತಾ, ಅದು ಯಾರೋ ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಪ್ರೀ ವೆಡ್ಡಿಂಗ್ ಅತ್ತು, ಪ್ರೀ ವೆಡ್ಡಿಂಗ್ ಒಕ್ಕಂಜ ವೆಡ್ಡಿಂಗ್ ಅವ್ರು ಮಾಡಿಲ್ಲಲ್ಲ, ಹಾಗೆ ಗೊತ್ತಿಲ್ಲ. ನಾವು ಅದೆಲ್ಲ ಮಾಡೋದಿಲ್ಲ. ನಾನು ಹೇಳಿದೆ ಒಂದು ಮಾಡೋಣ ಅಂತ, ಫೋಟೋಶೂಟ್ ಮಾಡೋಣ ಅಂತ. ಹಬ್ಬ ಲಿಕ್ಕೋ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ಹೇಗಿತ್ತು ಪ್ಲೇಸ್? ಸೂಪರ್ ಆಗಿತ್ತು. ಅಯ್ಯ ಅಮ್ಮ ಜಾಗ ಎಂಚಣ್ಣಮ್ಮ. ವಿಸಿಟ್ ಕೊಡೋರಿಗೆ ವಿಸಿಟ್ ಕೊಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ತಿದ್ದೀನಿ, ಮಳೆಗಾಲದಲ್ಲಿ ಅಂತೂ ದಿ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಳೆಗಾಲದಲ್ಲಿ ಜಾರಿ ಬಿದ್ದರೆ ಕೆಳಗೆ ಇಲ್ಲ, ಆ ಕಡೆ ಕಡೆ ಎಲ್ಲ ಹಿಡ್ಕೊಳ್ಳಿಕ್ಕೆ ಉಂಟು, ಹಿಡ್ಕೊಂಡು ಬರ್ಬೋದು. ಮೊಬೈಲಲ್ಲಿ ಹಿಡ್ಕೊಂಡು ಬರುವವರು ಸ್ವಲ್ಪ ಕೈಯಲ್ಲಿ ಜಾಗ್ರತೆಯಾಗಿ ಇಟ್ಕೊಂಡು ಬಂದರೆ ಆಯಿತು. ಕೆಳಗೆ ಬಿದ್ದರೆ ತೆಗಿಲಿಕ್ಕಾಗಲ್ಲ. ಓಕೆ, ಒಬ್ಬನೇ ನೋಡಿ ಬರ್ತಾ ಇದ್ದಾರೆ, ಎಲ್ಲ ಬರ್ತಿದ್ದಾರೆ. ಇಲ್ಲ ಡಿಂಗ್ ಆಗಿದ್ದಾರೆ, ಡಿಂಗ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಅಷ್ಟೇ, ಒಂದೇ ಒಂದು ಕಾಟ ಮಾತ್ರ. ಏನ್ ನೋಡಿ, ಸೌಮ್ಯನ ಕುಟುಂಬದವರು ಆಗ ಅಲ್ಲಿ ಆಗ 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 ಓ ಓ ಓ ಎಷ್ಟುಂಟು. ಅಣ್ಣ ದಾದ ವಿಷಯ ನನಗೆ ಭಯ ಆಯ್ತು ಮಾರ. ಇದು ಮುಜ್ಜು ಮುಜ್ಜು ನೋಡಿ 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 ಎಷ್ಟು ಚಂದ ಆಟ ಆಡ್ತಾನೆ. ಮುಜ್ಜು ಅಂತ ಹೇಳ್ತಾರೆ ಇದಕ್ಕೆ. ಮಂಗನ ಜಾತಿಯಲ್ಲಿ ಇದು ಸಹ ಒಂದು, ಆದರೆ ಮಂಗ ಅಲ್ಲ, ಮುಜ್ಜು. ಆಗ ಒಂದು ಮೇಲೆ ಗೊತ್ತಿದೆ ಅಲ್ಲಿ ನೋಡಿ, ಇಷ್ಟ ಕಾಣ್ತಾನೆ. ಇನ್ನ ಅಣ್ಣ ಬಲ ಬಲ. ಓ ಓ ಅಯ್ಯೋ ಪೋಂಡು ಪೋಂಡು ಬೂರಿ, ಅಣ್ಣೆ ಬೂರಿ ಚೆಕ್ ಜಸ್ಟ್ ಮಿಸ್ ಮಾರ. ಅಣ್ಣೆ ಬೂರ್ದು ಇತ್ತು. ಓ ಒಳ್ಳೆ ನಾವು ಆಕ್ಚುಲಿ ಏನು ಸಹ ಭಯನೇ ಬೀಳಿಸ್ಲಿಲ್ಲ. ಪಾಪ ಅದೇ ಹೋಗಿ ಓಡಿ ಅದಕ್ಕೆ ಹೆದರಿಕೆ ಆಯ್ತು, ಇವರೇನು ತಿಂತಾರೇನೋ ಅಂತ.